ಆತ್ಮೀಯ ಪತ್ರಕರ್ತ ಮಿತ್ರರಿಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತಾ, ಇವತ್ತು ಬಾಲಕೃಷ್ಣ ಮಂದಿರದ ವತಿಯಿಂದ ತುಳುನಾಡಿನಲ್ಲೇ ಪ್ರಥಮ ಬಾರಿಗೆ ನಡೆಯುವಂಥ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ತುಳು ಭಜನಾ ಸ್ಪರ್ಧೆ ತಂಬೂರಿ 2020 ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಲಿಕ್ಕೆ ನಾವೆಲ್ಲ ಸೇರಿದ್ದೇವೆ. ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸುವವರು ಮಂದಿರದ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾಗಿರುವಂಥ BJPಯ ಜಿಲ್ಲಾ ಕಾರ್ಯದರ್ಶಿ ಆಗಿರುವಂಥ ಸತೀಶ್ ಕುಂಪಲ್ರವರು ಪತ್ರಿಕಾಗೋಷ್ಠಿಯನ್ನು ನಡೆಸಲಿಕ್ಕಿದ್ದಾರೆ. ಅದರ ಜೊತೆಯಲ್ಲಿ ಈ ಒಂದು ಮಂದಿರದ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಮಂದಿರದ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ರವೀಂದ್ರ ಕುಂಪಲ, ಹಾಗೆ ಉಪಾಧ್ಯಕ್ಷರಾಗಿರುವಂಥ ಚಂದ್ರಶೇಖರ್ BJ, ಅದೇ ರೀತಿ ಆಡಳಿತ ಮಂಡಳಿ ಸದಸ್ಯರಾಗಿರುವಂಥ ಗಣೇಶ್ ಅಂಚನ್, ಜಗದೀಶ್ ಆಚಾರ್ಯ, ಕಿಶೋರ್ DK, ನಾನು ಪ್ರವೀಣ್ S ಕುಂಪಲ. ಇದೀಗ ಮುಂದೆ ತಂಬೂರಿ 2020 ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಲಿಕ್ಕಿದ್ದಾರೆ. ಆತ್ಮೀಯ ಮಂದಿರದ ಎಲ್ಲ ಪದಾಧಿಕಾರಿಗಳೇ ಮತ್ತು ಆತ್ಮೀಯ ಪತ್ರಕರ್ತ ಬಂಧುಗಳೇ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ, ಇಡೀ ಕರ್ನಾಟಕ ರಾಜ್ಯದಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ತುಳು ಭಜನಾ ಸ್ಪರ್ಧೆಯನ್ನು ಏರ್ಪಡಿಸುವ ಮುಖಾಂತರ ನಾವು ಹೊಸ ಒಂದು ಇತಿಹಾಸವನ್ನು ಈ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಹೊರಟಿದ್ದೇವೆ. ಬಾಲಕೃಷ್ಣ ಮಂದಿರ ಎಲ್ರಿಗೂ ಗೊತ್ತಿದ್ದ ಹಾಗೆ 1997ರಲ್ಲಿ ಪ್ರಾರಂಭ ಆದಂಥ ಒಂದು ಸಾರ್ವಜನಿಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಮುಖಾಂತರ ಪ್ರಾರಂಭಗೊಂಡಂಥ ಒಂದು ಬಾಲಕೃಷ್ಣ ಮಂದಿರ ಇವತ್ತು ಸಮಾಜದಲ್ಲಿ ಎಲ್ಲ ಸ್ತರದ ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಕೆಲಸಗಳನ್ನು ಮಾಡುವುದರ ಮುಖಾಂತರ ಇವತ್ತು ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಮನ್ನಣೆಯನ್ನು ಗಳಿಸುವಂಥ ಕೆಲಸವನ್ನು ಬಾಲಕೃಷ್ಣ ಮಂದಿರ ಮಾಡಿದೆ. ವಿಶೇಷವಾಗಿ ಬಾಲಕೃಷ್ಣ ಮಂದಿರದ ಮುಖಾಂತರ ಆ ಪರಿಸರದಲ್ಲಿರಲಿ, ಮಂಗಳೂರಿನ ಈ ಉಳ್ಳಾಲದ ಈ ಭಾಗದಲ್ಲಿ ಬೇರೆ ಬೇರೆ ರೀತಿಯ ಸಾಮಾಜಿಕ ಸೇವೆಯ ಮಾಡುವುದರ ಮುಖಾಂತರ ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡುವವರನ್ನು ಗುರುತಿಸುವ ಮುಖಾಂತರ ಮತ್ತು ಇತ್ತೀಚೆಗೆ ನಮ್ಮ ದೇಶದ ವಿಶ್ವದಲ್ಲೇ ಎಲ್ಲರನ್ನ ತಲ್ಲಣಗೊಳಿಸಿರುವಂಥ ಕೊರೋನಾದ ವಿರುದ್ಧ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಬಾಲಕೃಷ್ಣ ಮಂದಿರವು ಈ ಉಳ್ಳಾಲ ಭಾಗದಲ್ಲಿ ಅತ್ಯಂತ ಕ್ರಿಯಾಶೀಲವಾಗಿ ಜನರೊಂದಿಗೆ ಸ್ಪಂದನೆ ಮಾಡುವಂಥ ಕೆಲಸವನ್ನು ಬಾಲಕೃಷ್ಣ ಮಂದಿರದ ಮುಖಾಂತರ ನಾವೆಲ್ಲ ಮಾಡಿಕೊಂಡು ಬಂದಿದ್ದೇವೆ. ಮಂದಿರದ ಮುಖಾಂತರ ನಮ್ಮ ಇಸ್ಕಾನ್ ಸಂಸ್ಥೆಯ ಅಕ್ಷಯ ಪಾತ್ರ ಫೌಂಡೇಶನ್ನ ಸ್ವಾಮೀಜಿಯವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಇನ್ಫೋಸಿಸ್ ಸಂಸ್ಥೆಯವರ ಸಹಕಾರದೊಂದಿಗೆ ಈ ಭಾಗದಲ್ಲಿ ಎಲ್ಲ ವರ್ಗದ ಅತ್ಯಂತ ಕಡು ಬಡತನದಲ್ಲಿರುವಂಥ ಜನರಿಗೆ ಕೂಡ ನಮ್ಮಿಂದ ಆಗುವಷ್ಟು ಸಹಕಾರವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳ ನಂತರ ಮತ್ತೆ ನಾವು ವರ್ಷಕ್ಕೊಂದು ಸಲ ಉತ್ಸವ ಮಾಡುವುದನ್ನೇ ಒಂದು ಇದನ್ನು ಕಾರ್ಯಕ್ರಮ ಆಗಿ ಮಾಡದೆ ಸಮಾಜದ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡೋದ್ರ ಮುಖಾಂತರ ಸಮಾಜದಲ್ಲಿ ಹೊಸ ಸಂಚಲನವನ್ನು ಮಾಡುವಂಥ ಕೆಲಸವನ್ನು ಬಾಲಕೃಷ್ಣ ಮಂದಿರದ ಮುಖಾಂತರ ನಾವು ಮಾಡಿಕೊಂಡು ಬಂದಿದ್ದೇವೆ. ಈ ಒಂದು ಕೊರೋನಾ ಮುಗಿದ ನಂತರ ಜನರು ಒಟ್ಟು ಮನೆಯಿಂದ ಹೊರಗೆ ಬರಬೇಕು, ಮನೆಯ ಒಂದು ವಾತಾವರಣವನ್ನು, ಇಡೀ ಸಮಾಜದ ವಾತಾವರಣವನ್ನು ಒಂದು ಹಿಂದೆ ಇದ್ದಂಥ ಸಾಮಾಜಿಕ ವ್ಯವಸ್ಥೆಗೆ ತರಬೇಕು ಎನ್ನುವ ಒಂದು ನಿಲುವು ನಮ್ಮೆಲ್ಲರ ಆಗಿತ್ತು. ಇವತ್ತು ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಬಾಲಕೃಷ್ಣ ಮಂದಿರದ ಪದಾಧಿಕಾರಿಗಳೆಲ್ಲ ಕೂತುಕೊಂಡು ಯೋಚನೆ ಮಾಡಿದಾಗ ವಿಶೇಷವಾಗಿ ನಮ್ಮ ಪ್ರವೀಣ್ S ಕುಂಪಲ ಇವರ ಒಂದು ಚಿಂತನೆಯ ಆಧಾರದಲ್ಲಿ ಈ ಒಂದು ತಂಬೂರಿ 2020 ಎಂಬ ಕಾರ್ಯಕ್ರಮವನ್ನು ಮಾಡಬೇಕು ಎನ್ನುವ ಒಂದು ನಿರ್ಣಯವನ್ನು ನಾವು ತಗೊಂಡೆವು. ತಂಬೂರಿ ನಿಜವಾಗಿ ನಾವು ಅರ್ಥಪೂರ್ಣವಾದ ಒಂದು ಈ ಒಂದು ಪದ, ಯಾಕೆಂದರೆ ಭಜನೆಯ ಮುಖಾಂತರ ಸಮಾಜ ಕಟ್ಟುವಂಥ ಕೆಲಸಕ್ಕೆ ಮತ್ತು ತಂಬೂರಿ ಅಂದರೆ ಅದು ಕನಕದಾಸರ ತಂಬೂರಿಯನ್ನು ನೆನಪಿಸುವಂಥ ಒಂದು ತಂಬೂರಿ. ಇವತ್ತು ಕನಕ ಜಯಂತಿಯ ಅತ್ಯಂತ ಒಳ್ಳೆಯ ದಿನದಲ್ಲಿ ನಾವು ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಈ ಕನಕ ಜಯಂತಿಯ ಶುಭ ಸಂದರ್ಭದಲ್ಲಿ ಈ ಒಂದು ತಂಬೂರಿ 2020 ಕಾರ್ಯಕ್ರಮವನ್ನು ನಮ್ಮ ಕುಂಪಲ ಬಾಲಕೃಷ್ಣ ಮಂದಿರದಲ್ಲಿ ಮಾಡುವ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿರುವಂಥ ಈಗಾಗಲೇ ನಮಗೆ ಸಾಕಷ್ಟು ಭಜನಾ ತಂಡಗಳು ನಾವು ಅವರ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಸುಮಾರು 60ರಿಂದ 80 ತಂಡಗಳು, ವಿಶೇಷವಾಗಿ ಪುರುಷರ ಮತ್ತು ಮಹಿಳೆಯರ ಮತ್ತು ಮಕ್ಕಳಿಗೆ ಕೂಡ ಒಂದು ವಿಶೇಷ ಪ್ರೋತ್ಸಾಹ ಕೊಡಬೇಕು ಎನ್ನುವ ಹಿನ್ನೆಲೆಯಲ್ಲಿ 80 ತಂಡಗಳು, ಅದಕ್ಕಿಂತ ಜಾಸ್ತಿ ತಂಡಗಳು ನಮಗೆ ಈಗಾಗಲೇ ನೋಂದಣಿ ಮಾಡಲಿಕ್ಕೆ ಬಂದಿದ್ದರೂ ಕೂಡ ಒಂದು ಹಂತದಲ್ಲಿ 80 ತಂಡವನ್ನು ಮಾತ್ರ ಆಯ್ಕೆ ಮಾಡಿ ಈಗಾಗಲೇ ನಾವು ನಿಶ್ಚಯ ಮಾಡಿಕೊಂಡು ಆ ಸ್ಪರ್ಧೆಗೆ ಭಜನಾ ಸ್ಪರ್ಧೆಗೆ ತುಳು ಭಜನಾ ಸ್ಪರ್ಧೆಗೆ ಈಗಾಗಲೇ ನಾವು ತಯಾರಿಗೊಂಡಿದ್ದೇವೆ. ಕುಂಪಲದಾದ್ಯಂತ, ಇಡೀ ಉಳ್ಳಾಲದಾದ್ಯಂತ ಎಲ್ಲ ಜನರ ಒಂದು ಸಹಕಾರದಿಂದಾಗಿ
ಅತ್ಯಂತ ಯಶಸ್ವಿಯಾಗಿ ಆ ಒಂದು ಭಜನಾ ಸ್ಪರ್ಧೆಯನ್ನು ಮತ್ತು ಭಜನಾ ವ್ಯವಸ್ಥೆಯನ್ನು ಮಾಡುವುದರ ಮುಖಾಂತರ ಸಮಾಜದಲ್ಲಿ ತುಳುವಿಗೆ ಮತ್ತು ಭಜನೆಗೆ ಮತ್ತು ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಜನರನ್ನು ಮತ್ತೊಮ್ಮೆ ಜನಸಮುದಾಯದಲ್ಲಿ ಬೆಳೆಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಭಜನೆಯ ಮುಖಾಂತರ ಸಮಾಜ ಕಟ್ಟುವ ಕೆಲಸಕ್ಕೆ ಮತ್ತೊಮ್ಮೆ ಚಾಲನೆ ಕೊಡುವಂಥ ಹಿಂಬು ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಈ ಒಂದು ಅತ್ಯಂತ ಅಮೂಲ್ಯವಾದ ಅತ್ಯಂತ ಅದ್ಭುತವಾದ ಕಾರ್ಯಕ್ರಮವನ್ನು ನಾಡಿದ್ದು 6ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಸರಿಯಾಗಿ ಕುಂಪಲದ ಸರ್ಕಾರಿ ಶಾಲೆಯ ಆವರಣದಿಂದ ಬಾಲಕೃಷ್ಣ ಮಂದಿರ ತನಕ ಒಂದು ಭವ್ಯ ಶೋಭಾಯಾತ್ರೆಯನ್ನು ಮಾಡುವ ಮುಖಾಂತರ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದೇವೆ. ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಧಾರ್ಮಿಕ ದತ್ತಿ ಮತ್ತು ಬಂದರು ಒಳನಾಡು ಸಾರಿಗೆ ಮತ್ತು ಮೀನುಗಾರಿಕೆ ಸಚಿವರು ಆಗಿರುವಂಥ, ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಧಾರ್ಮಿಕ ಸಚಿವರಾಗಿ ಧಾರ್ಮಿಕ ವಿಚಾರಕ್ಕೆ ಶಕ್ತಿ ಕೊಡುವಂಥ ಒಬ್ಬ ಸಚಿವರಾಗಿ ಅವರು ಈ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸುವ ಬಗ್ಗೆ ಈಗಾಗಲೇ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಜಿಲ್ಲೆಯ ತುಳು ಸಾಹಿತ್ಯ ಪರಿಷತ್ತಿನ ದಯಾನಂದ್ ಕತ್ತಲ್ ಸಾರ್, ನಮ್ಮ ಜಿಲ್ಲೆಯ BJPಯ ಅಧ್ಯಕ್ಷರಾದ ಸುದರ್ಶನ್ ಮೂಡಬಿದ್ರೆ, ವಿಶೇಷವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಭಾಗ ಪ್ರಾಂತ ಕಾರ್ಯವಾರದ PS ಪ್ರಕಾಶ್ ಹೊಸದಿಗಂತದ ನಿರ್ದೇಶಕರು, ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಒಟ್ಟು ಜಿಲ್ಲೆಯ ಬೇರೆ ಬೇರೆ ಸ್ತರದ ನಮ್ಮ ನಾಯಕರು, ವಿಶೇಷವಾಗಿ ಧಾರ್ಮಿಕ ನಾಯಕರು, ಸಾಮಾಜಿಕ ನಾಯಕರು, ರಾಜಕೀಯ ನಾಯಕರು, ಎಲ್ಲ ವರ್ಗದ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಉತ್ಸಾಹದಲ್ಲಿ ಭಾಗವಹಿಸುವ ಬಗ್ಗೆ ಈಗಾಗಲೇ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈ ಒಂದು ತುಳುವಿನ ಕಾರ್ಯಕ್ರಮಕ್ಕೋಸ್ಕರ ನಮಗೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಿಂದ ವಿಶೇಷವಾಗಿ ಬೇರೆ ಬೇರೆ ಕರೆಗಳು ಕೂಡ ಬಂದಂಥ ಸಂದರ್ಭದಲ್ಲಿ ಈ ಒಂದು ತುಳುವಿನಲ್ಲಿ ಮಾಡುವಂಥ ಕಾರ್ಯಕ್ರಮಕ್ಕೆ ವಿಶೇಷ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಕೂಡ ತುಳು ಅಭಿಮಾನಿಗಳು ಕೂಡ ನಮಗೆ ಒತ್ತನ್ನು ಕೊಟ್ಟು ನಮಗೆ ಸಹಕಾರವನ್ನು ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ವಿಶೇಷವಾದ ಒಂದು ಮೆರವಣಿಗೆಯನ್ನು ತಗೊಂಡೋಗಿ ಮಂದಿರದಲ್ಲಿ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಸಾರ್ವಜನಿಕ ಬಂಧುಗಳು, ಎಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಈ ಕಾರ್ಯಕ್ರಮದಲ್ಲಿ ಪೂರ್ತಿ ನಮಗೆ ಸಹಕಾರ ಕೊಟ್ಟು ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕಾಗಿ ವಿನಂತಿಯನ್ನು ಮಾಡ್ತಾ, ಮುಂದಕ್ಕೆ ಈ ಒಂದು ಸ್ಪರ್ಧೆ ಒಂದೇ ದಿನದಲ್ಲಿ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಆ ಕಾರಣಕ್ಕೋಸ್ಕರ 13ನೇ ತಾರೀಕು ಕೂಡ ಇದೇ ರೀತಿಯ ಶೋಭಾಯಾತ್ರೆ ಕುಂಪಲ ಶಾಲೆಯಿಂದ 9 ಗಂಟೆಗೆ ಶೋಭಾಯಾತ್ರೆಯನ್ನು ಹೊರಡಿಸುವ ಮುಖಾಂತರ ನಾವು ಯಾಕೆ ಮತ್ತೊಮ್ಮೆ ಶೋಭಾಯಾತ್ರೆಯನ್ನು ಮಾಡುವ ಉದ್ದೇಶ ಇಟ್ಟುಕೊಂಡಿದ್ದೇನೆ ಅಂದರೆ, ಈ ಸಮಾಜದಲ್ಲಿ ಸಂಘಟನೆ ಮಾಡಬೇಕಾದ್ರೆ ವಿಶೇಷವಾಗಿ ಮಹಿಳೆಯರ ಮತ್ತು ಮಕ್ಕಳ ಪಾತ್ರ ಕೂಡ ಅತ್ಯಂತ ಮಹತ್ವದ್ದಾಗಿರುವ ಕಾರಣಕ್ಕೋಸ್ಕರ ವಿಶೇಷವಾಗಿ ಆ ದಿವಸ ಮಹಿಳೆಯರದ್ದೇ ಒಂದು ದೊಡ್ಡ ರೀತಿಯ ಮೆರವಣಿಗೆಯನ್ನು ಮಾಡುವ ಮುಖಾಂತರ ಕುಂಪಲ ಶಾಲಾ ಮೈದಾನದಿಂದ 13ನೇ ತಾರೀಕು ಕೂಡ ಒಂದು ಮೆರವಣಿಗೆಯನ್ನು ಮಾಡುವ ಮುಖಾಂತರ ಆ ದಿವಸ ಕೂಡ ಮಹಿಳೆಯರ ಭಜನೆಯನ್ನು ತುಳು ಭಜನಾ ತಂಡವನ್ನು ಉದ್ಘಾಟನೆ ಮಾಡುವಂಥ ಒಂದು ಸಂಕಲ್ಪವನ್ನು ನಾವೆಲ್ಲ ಮಾಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ತಾವೆಲ್ಲ ತುಂಬು ಹೃದಯದಿಂದ ಸಹಕಾರವನ್ನು ಕೊಡಬೇಕು. ನಮ್ಮ ಎಲ್ಲ ಈ ಒಂದು ಕೆಲಸ ಕಾರ್ಯಗಳು ಅತ್ಯಂತ ಸಾಂಗವಾಗಿ ನಡೀಲಿಕ್ಕೆ ನಿಮ್ಮ ಪ್ರೋತ್ಸಾಹ, ಆಶೀರ್ವಾದ ಎಲ್ಲವೂ ಬೇಕು ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, 13ನೇ ತಾರೀಕು ನಮ್ಮ ನೆಚ್ಚಿನ ಸಂಸದರು, ಕರ್ನಾಟಕ ರಾಜ್ಯ BJP ಅಧ್ಯಕ್ಷರು, ನಮ್ಮ ಆತ್ಮೀಯರು ಆಗಿರುವಂಥ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ನಮ್ಮ ಪಕ್ಕದ ಉಡುಪಿಯ ಗುರುಮೆ ಸುರೇಶ್ ಶೆಟ್ಟಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಈ 2 ದಿನ ನಡೆಯುವಂಥ ಕಾರ್ಯಕ್ರಮದಲ್ಲಿ ತುಳು ರಂಗಭೂಮಿಯ ಹೆಚ್ಚಿನ ಕಲಾವಿದರು, ಜೊತೆಗೆ ತುಳು ಚಲನಚಿತ್ರ ನಟ ಮತ್ತು ನಟಿಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಬಗ್ಗೆ ನಮಗೆ ಈಗಾಗಲೇ ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಒಟ್ಟು ಈ ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗಿ ಒಳ್ಳೆಯ ರೀತಿಯಲ್ಲಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಈ ಒಂದು ಕಾರ್ಯಕ್ರಮ ತಂಬೂರಿ 2020 ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸಾರ್ವಜನಿಕರು ಮತ್ತು ಎಲ್ಲ ಆತ್ಮೀಯ ಬಂಧುಗಳ ಹಿಂದೆ ಬಾಲಕೃಷ್ಣ ಮಂದಿರಕ್ಕೆ ಯಾವ ರೀತಿಯ ಸಹಕಾರವನ್ನು ಕೊಟ್ಟಿದ್ದೀರಿ ಅದೇ ರೀತಿ ಮುಂದಕ್ಕೆ ಕೂಡ ಸಹಕಾರವನ್ನು ಕೊಡಬೇಕು. ಮಾಧ್ಯಮದ ಮಿತ್ರರು ಮತ್ತು ಎಲ್ಲ ಸಮಾಜದ ಜನರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಒಳ್ಳೆಯ ರೀತಿಯ ಸಹಕಾರವನ್ನು ಕೊಡಬೇಕು, ಪ್ರೋತ್ಸಾಹಿಸಬೇಕು ಎನ್ನುವ ಹೇಳಿಕೆಯನ್ನು ಕೊಡುತ್ತಾ, ಜೊತೆಗೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಾರ್ವಜನಿಕರಿಗೆ ಈ ಒಂದು ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. 80 ತಂಡಗಳು ನೋಂದಣಿಗೊಂಡಿದೆ. ನಮಗೆ ಸಮಯದ ಪರಿಧಿ ಸಾಕಾಗುವುದಿಲ್ಲ 2 ವಾರಕ್ಕೆ, ಅದರಿಂದ 65 ತಂಡಗಳು ಅದರಲ್ಲಿ ಈಗ ಭಾಗವಹಿಸ್ತದೆ. 65 ತಂಡ, 80 ತಂಡಗಳು ನೋಂದಣಿ ಆಗಿದೆ. ಈಗ 15 ತಂಡಗಳನ್ನು ನಾವು ಕೈ ಬಿಡಬೇಕಾಗ್ತದೆ.
ಏಕೆಂದರೆ ಸಮಯ ನಮಗೆ 2 ವಾರದಲ್ಲಿ ಮುಗಿಸಲಿಕ್ಕೆ ಆಗುವುದಿಲ್ಲ. 13 ತಾರೀಕಿಗೆ ಪ್ರಶಸ್ತಿ ಪ್ರಶಸ್ತಿ ಮೊತ್ತ 7,000, 5,000 3 ವಿಭಾಗಕ್ಕೂ 7,000, 5,000, 4,000 ಮತ್ತೆ ಫಲಕ 3,000 ಮತ್ತೆ ಫಲಕ ಮತ್ತು ಎಲ್ಲರಿಗೂ ಸರ್ಟಿಫಿಕೇಟ್ ಕೊಡ್ತೇವೆ, ಪ್ರೋತ್ಸಾಹಧನ ಕೊಡ್ತೇವೆ. ಪ್ರತಿ ತಂಡಕ್ಕೂ ಕೂಡ ಪ್ರೋತ್ಸಾಹಧನ ಕೊಡುವಂಥ ವ್ಯವಸ್ಥೆ ನಾವು ಯೋಚನೆ ಮಾಡಿದ್ದೇವೆ. ಪ್ರಾರ್ಥನೆ ಅಥವಾ ಯಾವುದು ಶ್ಲೋಕ ಇದ್ರೂ ಸಹ ತುಳುವಲ್ಲಿ ಇರಬೇಕು, ಅದರ ನಿಬಂಧನೆ ಆಗಿ ಉಂಟು. ಪುರುಷರ ವಿಭಾಗದಲ್ಲಿ 7, ಮಹಿಳೆಯರ ವಿಭಾಗದಲ್ಲಿ 7, ಬಾಲಕಿಯರ ವಿಭಾಗದಲ್ಲಿ 4 8 ಜನ, 18 ವರ್ಷದ ಒಳಗೆ ಬಾಲಕಿಯರು. ಹಾಗೆ ಯಾಕೆಂದರೆ ಹುಡುಗಿಯರಿಗೂ ಅವಕಾಶ ಕೊಟ್ಟಿದ್ದೇವೆ, ಅಲ್ಲಿ ಹುಡುಗರಿಗೂ ಅವಕಾಶ ಕೊಟ್ಟಿದ್ದೇವೆ. ಈಗಾಗಲೇ ಪುರುಷರ ವಿಭಾಗದಲ್ಲಿ ಸಾಧಾರಣ ತಿಳಿದ ಮಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೆಲ್ಲ, ಉಡುಪಿ ಜಿಲ್ಲೆಯಲ್ಲಿ ಯಾರೆಲ್ಲ ಇದ್ದಾರೆ, ಒಂದು ಸಂಗೀತಗಾರರು, ಭಜಕರು ಎಲ್ಲರೂ ಬಹುಶಃ ಒಂದೊಂದು ತಂಡದಲ್ಲಿ ಸೇರ್ಪಡೆಗೊಂಡಿದ್ದಾರೆ ಇದಕ್ಕಂತೇಳಿ. ಅದೇ ರೀತಿ ಹಾರ್ಮೋನಿಯಂ, ತಬಲಾ ವಾದಕರು ಕೂಡ. ಅದರೆಲ್ಲ ನಾನು ಯಾರಿಗೂ ನಾವು ಕೇಳುವಾಗ ಸಹ ನಾವು ಆ ಟೀಮಲ್ಲಿ ಬರ್ತಾ ಇದ್ದೇವೆ ಅಂತ ಕೇಳ್ತಿದ್ದೆ. ಇದು ವಿಶೇಷವಾದ ತಂಡ ಪ್ರಶಸ್ತಿಯ ಜೊತೆಯಲ್ಲಿ ವೈಯಕ್ತಿಕ ಪ್ರಶಸ್ತಿಯನ್ನು ಕೂಡ ಘೋಷಣೆ ಮಾಡಿದ್ದೇವೆ. ಅದು ಉತ್ತಮ ತಬಲಾ ವಾದಕ, ಉತ್ತಮ ಹಾರ್ಮೋನಿಯಂ ವಾದಕ, ಅದೇ ರೀತಿ ಉತ್ತಮ ಭಜಕ, ಹಾಗೆ ಮೂರು ವೈಯಕ್ತಿಕ ಪ್ರಶಸ್ತಿ ಕೂಡ ಉಂಟು. ಹಾರ್ಮೋನಿಯಂ ವಾದಕ, ಉತ್ತಮ ಹಾರ್ಮೋನಿಯಂ ವಾದಕ, ಉತ್ತಮ ತಬಲಾ ವಾದಕ, ಮತ್ತೆ ಭಾಗವಹಿಸಿದ ಎಲ್ಲ ತಂಡಗಳು ಕೂಡ ಗೌರವಧನ, ಸ್ಮರಣಿಕೆ, ಪ್ರಶಸ್ತಿ ಪತ್ರ ಕೊಡ್ತೇವೆ. ಈಗ ನೀವು ಕೇಳಿದ ಅದಕ್ಕೆ ಒಂದನೇದಾಗಿ ನಮ್ಮದು ಸಂಜೆಯ ನಂತರ ರಾತ್ರಿ ಕಾರ್ಯಕ್ರಮ ಇಲ್ಲ. ಇದು ಬೆಳಿಗ್ಗೆಯಿಂದ ಸಂಜೆ ಆಗುವಾಗ ಮುಗಿಯುವಂಥ ಕಾರ್ಯಕ್ರಮ. ಯಾಕೆಂದರೆ ಸುಳ್ಯ, ಪುತ್ತೂರು, ಬೆಳ್ತಂಗಡಿ ಬೇರೆ ಬೇರೆ ದೂರದಿಂದ ಬರುವ ಕಾರಣಕ್ಕೋಸ್ಕರ ನಾವಿದನ್ನು ರಾತ್ರಿ ತನಕ ಕೊಂಡೋಗ್ಲಿಕ್ಕೆ ಆಗೋದಿಲ್ಲ. ಇಡೀ ಜಿಲ್ಲೆಯ ಕಾರ್ಯಕ್ರಮ. ಎರಡನೇದಾಗಿ ನಾವು ಯಾವತ್ತೂ ಕೂಡ ಸರ್ಕಾರದ ನಿಯಮಾವಳಿಯನ್ನು ಮೀರಿ ನಾವು ಕೆಲಸ ಮಾಡಲಿಕ್ಕೆ ಯಾವತ್ತೂ ತೀರ್ಮಾನ ಮಾಡಲಿಲ್ಲ. ನಾವು ಕೋವಿಡ್ ಅತ್ಯಂತ ಗಂಭೀರ ಪರಿಸ್ಥಿತಿಯಲ್ಲಿ ಕೂಡ ನಾವು ಅದಕ್ಕೆ ಪೂರಕವಾದ ಕೆಲಸವನ್ನು ಮಾಡಿದವರು. ಸರ್ಕಾರ ಅಥವಾ ಪ್ರಧಾನಮಂತ್ರಿ ಅಥವಾ ಮುಖ್ಯಮಂತ್ರಿ ಅಥವಾ ರಾಜ್ಯದ ಜಿಲ್ಲೆಯ ಯಾವುದೇ ಸೂಚನೆ ಬಂದರೂ ಅದಕ್ಕೆ ಅನುಗುಣವಾಗಿ ಕಾರ್ಯಕ್ರಮವನ್ನು ಜೋಡಿಸ್ತೇವೆ. ಎಲ್ಲ ಕಾರ್ಯಕ್ರಮ ಬರಬೇಕು. ಅದು ಆಕರ್ಷಕವಾದ ವರ್ಣರಂಜಿತ ಶೋಭಾಯಾತ್ರೆ ನೋಡಿ. ಇದರಲ್ಲಿ ನಾವು ಭಜಕರ ಜೊತೆಯಲ್ಲಿ ಒಂದು ಸಮವಸ್ತ್ರಧಾರಿಗಳೇ ಭಜಕರು ಇರ್ತಾರೆ. ಅದರ ಜೊತೆಯಲ್ಲಿ ನಮ್ಮ ಕುಂಪಲದ ಊರಿನ ಸುಮಾರು 300ಕ್ಕೂ ಅಧಿಕ ಮಹಿಳೆಯರು ಸಮವಸ್ತ್ರದಲ್ಲಿ ಇರ್ತಾರೆ. ಹಾಗೆ ಪುರುಷರು ಕೂಡ ಎಲ್ಲರೂ ಸಮವಸ್ತ್ರದಲ್ಲಿ ಇರ್ತಾರೆ. ಇದರಲ್ಲಿ ವಿಶೇಷ ಅದೇ